ಕಾರ್ವಾಪೇಟ್ ಚಾನೆಲ್ಗೆ ಸ್ವಾಗತ. ಗಾಳಿಯಲ್ಲಿ ಸುತ್ತು ಹೊಡೆದು ಸಮುದ್ರಕ್ಕೆ ಬಿದ್ದ ಗ್ರೈಡರ್. ಕಾರವಾರ ಕಡಲ ತೀರದಲ್ಲಿ ಮೋಟಾರ್ ಗ್ರೈಡರ್ ಅವಘಡ, ನೌಕಾನೆಲೆ ಅಧಿಕಾರಿ ಸಾವು. ಕಾರವಾರ ಇಲ್ಲಿನ ರವೀಂದ್ರನಾಥ್ ಟ್ಯಾಗೋರ್ ಕಡಲ ತೀರದಲ್ಲಿ ಶುಕ್ರವಾರ ನಡೆದ ಮೋಟಾರ್ ಗ್ರೈಡರ್ ಅವಘಡದಲ್ಲಿ ಪ್ರವಾಸಿಗರೊಬ್ಬರು ಮೃತಪಟ್ಟಿದ್ದಾರೆ. ಮೃತರನ್ನು ಸೀಬರ್ಡ್ ನೌಕಾನೆಲೆಯಲ್ಲಿ ಅಧಿಕಾರಿಯಾಗಿದ್ದ ಆಂಧ್ರಪ್ರದೇಶದ ಮಧುಸೂದನ್ ರೆಡ್ಡಿ 56 ವರ್ಷ ಎಂದು ಗುರುತಿಸಲಾಗಿದೆ. ಬೆಂಗಳೂರಿನ ಸ್ನೇಹಿತರೊಂದಿಗೆ ಅವರು ಬಂದಿದ್ದರು. ಗ್ರೈಡರ್ನ ಮಾರ್ಗದರ್ಶಕ ವಿದ್ಯಾಧರ್ ವೈದ್ಯ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಟ್ಯಾಗೋರ್ ಕಡಲ ತೀರದ ಮಯೂರ ವರ್ಮ ವೇದಿಕೆಯ ಬಳಿಯಿಂದ ಗ್ರೈಡರ್ ಆಗಸಕ್ಕೇರಿತ್ತು. ಕಡಲ ತೀರದಲ್ಲಿ ಒಂದು ಸುತ್ತು ಹಾರಾಡಿ ಮತ್ತೊಂದು ಸುತ್ತು ಬರುವಷ್ಟರಲ್ಲಿ ಗ್ರೈಡರ್ನ ಹಗ್ಗ ತುಂಡಾಯಿತು. ವೇಗದ ಗಾಳಿಯು ಬೀಸುತ್ತಿದ್ದ ಕಾರಣ ಮಾರ್ಗದರ್ಶಕ ವಿದ್ಯಾಧರ್ ವೈದ್ಯ ಅವರಿಗೆ ಗ್ರೈಡರ್ನ ಮೇಲಿನ ನಿಯಂತ್ರಣ ತಪ್ಪಿತು. ಕಡಲ ತೀರದಿಂದ ಸಾಕಷ್ಟು ದೂರದಲ್ಲಿ ಸಮುದ್ರದಲ್ಲಿ ಗ್ರೈಡರ್ ಬಿತ್ತು ಎಂದು ಪ್ರತ್ಯಕ್ಷದರ್ಶಿಗಳು ತಿಳಿಸಿದ್ದಾರೆ. ಕೂಡಲೇ ಸ್ಥಳಕ್ಕೆ ದೋಣಿಗಳಲ್ಲಿ ಧಾವಿಸಿದ ಮೀನುಗಾರರು ವಿದ್ಯಾಧರ್ ಅವರನ್ನು ರಕ್ಷಿಸಿ ದಡಕ್ಕೆ ಕರೆದುಕೊಂಡು ಬಂದರು. ಗ್ರೈಡರ್ ಗಾಳಿಯಲ್ಲಿ ಸುತ್ತು ಹೊಡೆದ ಕಾರಣ ಕಾಲಿಗೆ ಅದರ ಹಗ್ಗ ಸುತ್ತಿಕೊಂಡಿತ್ತು. ಹಾಗಾಗಿ ಗ್ರೈಡರ್ ಮಧುಸೂದನ್ ಅವರನ್ನು ಎಳೆದುಕೊಂಡು ನೀರಿನೊಳಗೆ ಹೋಯಿತು. ತಕ್ಷಣ ಕಾರ್ಯಾಚರಣೆಗೆ ಇಳಿದ ಜೀವರಕ್ಷಕ ಸಿಬ್ಬಂದಿ ಚಂದನ್ ಜೋಶಿ, ಸುರೇಂದ್ರ ರೆಡ್ಕರ್ ಹಾಗೂ ಹೋಮ್ ಗಾರ್ಡ್ ಸಿಬ್ಬಂದಿ ಮತ್ತೊಂದು ದೋಣಿಯಲ್ಲಿ ಸ್ಥಳಕ್ಕೆ ಹೋದರು. ಮಳೆಯಿಂದಾಗಿ ಸಮುದ್ರದ ನೀರು ಇನ್ನೂ ಸಂಪೂರ್ಣ ತಿಳಿಯಾಗದ ಕಾರಣ ಶೋಧ ಕಾರ್ಯ ಕಷ್ಟವಾಗಿತ್ತು. ಆದರೂ ಹರಸಾಹಸ ಮಾಡಿ ಗ್ರೈಡರ್ ಸಮೇತ ಪ್ರವಾಸಿಗನನ್ನು ಕಡಲ ತೀರಕ್ಕೆ ಎಳೆದು ತಂದರು. ಪ್ರಜ್ಞೆ ತಪ್ಪಿದ ಪ್ರವಾಸಿಗನ ಹೊಟ್ಟೆಯನ್ನು ಒತ್ತಿ ನೀರು ಹೊರಹಾಕಲು ಅಲ್ಲಿದ್ದ ಸಾರ್ವಜನಿಕರು, ಪೊಲೀಸ್ ಸಿಬ್ಬಂದಿ ಪ್ರಯತ್ನಿಸಿದರು. ಬಳಿಕ ನಗರ ಠಾಣೆ ಇನ್ಸ್ಪೆಕ್ಟರ್ ಸಂತೋಷ್ ಅವರ ಜೀಪಿನಲ್ಲೇ ಜಿಲ್ಲಾಸ್ಪತ್ರೆಗೆ ಕರೆದುಕೊಂಡು ಹೋದರು. ಆದರೆ ಅಷ್ಟರಲ್ಲಿ ಅವರು ಮೃತಪಟ್ಟರು. ಜಿಲ್ಲಾ ಆಸ್ಪತ್ರೆಯಿಂದ 1 ಕಿಲೋಮೀಟರ್ ದೂರದಲ್ಲೇ ಕಡಲ ತೀರವಿದೆ. ಈ ಅವಘಡ ನಡೆದು ಅರ್ಧ ಗಂಟೆ ಕಳೆದರೂ ಸ್ಥಳಕ್ಕೆ ಆಂಬ್ಯುಲೆನ್ಸ್ ಬರಲಿಲ್ಲ. ಇದು ಸಾರ್ವಜನಿಕರ ತೀವ್ರ ಅಸಮಾಧಾನಕ್ಕೆ ಕಾರಣವಾಗಿದೆ. ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇಂದು ಕಾರವಾರ ಬಿಜೆಪಿ ನಗರ ವತಿಯಿಂದ ಬೂತ್ ಸಂಖ್ಯೆ 91, ವಾರ್ಡ್ ಸಂಖ್ಯೆ 22ರಲ್ಲಿ ಮಹಾತ್ಮ ಗಾಂಧಿ ಹಾಗೂ ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿರವರ ಜಯಂತಿ ಅಂಗವಾಗಿ ದೇವಳಿವಾಡದಲ್ಲಿರುವ ಶ್ರೀ ದುರ್ಗಾದೇವಿ ದೇವಸ್ಥಾನದ ಆವರಣದಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಬಿಜೆಪಿ ನಗರ ಅಧ್ಯಕ್ಷ ನಾಗೇಶ್ ಕೂಡೇಕರ್, ಮುಖ್ಯ ಅತಿಥಿಯಾದ ಸ್ಥಳೀಯ ನಗರ ಸಭೆ ಅಧ್ಯಕ್ಷ ಶ್ರೀಮತಿ ಸಂಧ್ಯಾ ಬಾಡ್ಕರ್, ಬಿಜೆಪಿ ನಗರಸಭಾ ಸದಸ್ಯೆ ಹಾಗೂ ಜಿಲ್ಲಾ ಮಹಿಳಾ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಶ್ರೀಮತಿ ಮಾಲಾ ಹುಳಸ್ವಾರ್ ಅವರು ಸ್ವಚ್ಛತಾ ಕಾರ್ಯಕ್ರಮ ನಿರಂತರ ಪ್ರತಿ ವಾರ್ಡಿನಲ್ಲಿ ಆಗಬೇಕು. ತಮ್ಮ ವಾರ್ಡಿನಲ್ಲಿ ಸ್ವಚ್ಛತೆಯನ್ನು ನಾವು ಕಾಪಾಡಬೇಕು, ಇದು ಜನರ ಕರ್ತವ್ಯ ಎಂದು ಹೇಳಿದರು. ಕಾರ್ಯಕ್ರಮವನ್ನು ಬಿಜೆಪಿ ಜಿಲ್ಲಾ ರೈತ ಮೋರ್ಚಾ ಸದಸ್ಯ ಹಾಗೂ ನಗರ ಇ ಬುಕ್ ಸಂಚಾಲಕ ಗಜು ಕುಬ್ರೆ ನಿರೂಪಣೆಯನ್ನು ಮಾಡಿದರು. ಹಾಗೆಯೇ ಕಾರವಾರ ಬಿಜೆಪಿಯ ನಗರ ಘಟಕದವರು ಕಾರವಾರ ನಗರಸಭಾ ಉದ್ಯಾನವನದಲ್ಲಿರುವ ಗಾಂಧಿ ಪ್ರತಿಮೆಗೆ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಭಾವಚಿತ್ರಕ್ಕೆ ಪುಷ್ಪ ನಮನ ಮಾಡಿ ದೇಶಭಕ್ತರನ್ನು ಗೌರವಿಸಿದರು. ಈ ಸಂದರ್ಭದಲ್ಲಿ ಹಿರಿಯರಾದ ಮಹಾಲಿ ಸರ್ ಅವರು ಗಾಂಧೀಜಿಯವರ ಸರಳ ಜೀವನ ಇತರರಿಗೆ ಆದರ್ಶವೆಂದು ಹೇಳಿದರು. ಬಿಜೆಪಿ ಜಿಲ್ಲಾ ಮಾಧ್ಯಮ ಸಂಚಾಲಕರಾದ ಶ್ರೀ ರಾಜೇಶ್ ನಾಯಕ್ ಸಿದ್ದರ್ ಮಾತನಾಡಿ, ಗಾಂಧೀಜಿಯವರು ಸ್ವಚ್ಛ ಭಾರತದ ಪರಿಕಲ್ಪನೆ ಹಾಗೂ ಶಾಸ್ತ್ರೀಜಿಯವರ ಸರಳ ರಾಜಕೀಯ ಜೀವನದ ಬಗ್ಗೆ ಹೇಳಿದರು. ನಗರಾಧ್ಯಕ್ಷರಾದ ನಾಗೇಶ್ ಕುಡೇಕರ್ ಅವರು ಮಾತನಾಡಿ, ಗಾಂಧೀಜಿ ಕಂಡ ಸ್ವಚ್ಛ ಭಾರತ ಹಾಗೂ ಶಾಸ್ತ್ರೀಜಿ ಕಂಡ ಜೈ ಜವಾನ್ ಜೈ ಕಿಸಾನ್ ಎಂಬ ಘೋಷವಾಕ್ಯ ಇಂದು ರೈತರ ಹಾಗೂ ಸ್ವಚ್ಛತಾ ಕಾರ್ಯಕ್ರಮ ಮಾಡಿ ಪ್ರಧಾನಿ ಮೋದಿ ಅವರು ಹೊಸ ಭಾರತವನ್ನು ಕಟ್ಟುತ್ತಿದ್ದಾರೆ ಎಂದು ಹೇಳಿದರು. ಗಾಂಧೀಜಿ ಹಾಗೂ ಶಾಸ್ತ್ರೀಜಿ ಅವರ ಆದರ್ಶ ಮತ್ತು ಗ್ರಾಮ ಭಾರತದ ಕನಸು ನನಸಾಗುವ ದಿನಗಳು ಈಗ ದೂರವಿಲ್ಲವೆಂದು ಜಿಲ್ಲಾ ಬಿಜೆಪಿ ಮಹಿಳಾ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಮಾಲಾ ಹುಲಸ್ವಾರ್ ಮತ್ತು ಪದಾಧಿಕಾರಿ ವೈಶಾಲಿ ತಾಂಡೇಲ್ ಹೇಳಿದರು. ಬಿಜೆಪಿ ನಗರ ಉಪಾಧ್ಯಕ್ಷ ಸಂದೇಶ್ ಶೆಟ್ಟಿ ಕಾರ್ಯಕ್ರಮ ನಿರೂಪಣೆ ಮಾಡಿದರು. ಹಾಗೆ ನಗರಸಭಾ ಸದಸ್ಯೆ ರೇಷ್ಮಾ ಯಾನೆ ರೋಶಿನಿ ಮಾಳ್ಸೇಕರ್ ಕಾರ್ಯಕ್ರಮದಲ್ಲಿ ಉಪಸ್ಥಿತ ಎಲ್ಲವರಿಗೆ ಧನ್ಯವಾದಗಳನ್ನು ಅರ್ಪಿಸಿದರು. ಶಿರಸಿ ಪ್ರತ್ಯೇಕ ಜಿಲ್ಲೆಗೆ ಆಗ್ರಹಿಸಿ ತಮಟೆ ಬಾರಿಸಿ ಪ್ರತಿಭಟನೆ. ಶಿರಸಿ ಪ್ರತ್ಯೇಕ ಶಿರಸಿ ಜಿಲ್ಲೆ ರಚನೆಗೆ ಆಗ್ರಹಿಸಿ ಶಿರಸಿ ಜಿಲ್ಲಾ ಹೋರಾಟ ಸಮಿತಿ ವತಿಯಿಂದ ನಗರದ ಬಿಡ್ಕಿಬೈಲಿನಲ್ಲಿರುವ ಗಾಂಧಿ ಪ್ರತಿಮೆ ಎದುರು ತಮಟೆ ಬಾರಿಸಿ ಪ್ರತಿಭಟನೆ ಶುಕ್ರವಾರ ನಡೆಯಿತು. ಹಿರಿಯ ನಾಗರಿಕರಾದ ಮೋಹನ್ ಶಿರೂರು ಚೆಂಡಿ ಬಾರಿಸುವ ಮೂಲಕ ಪ್ರತಿಭಟನೆಗೆ ಚಾಲನೆ ನೀಡಿದರು. ಬಿಡ್ಕಿಬೈಲಿನ ಸುತ್ತ ತಮಟೆ ಬಾರಿಸುತ್ತಾ ಮೆರವಣಿಗೆ ನಡೆಸಲಾಯಿತು.
ಸಮಿತಿ ಅಧ್ಯಕ್ಷ ಉಪೇಂದ್ರ ಪೈ ಮಾತನಾಡಿ, ಪ್ರತ್ಯೇಕ ಜಿಲ್ಲೆ ರಚನೆಗೆ ಒತ್ತಾಯಿಸಿ ಹಲವು ಬಾರಿ ಸರ್ಕಾರಕ್ಕೆ ಮನವಿ ಮಾಡಲಾಗಿದೆ. ಈ ಬಾರಿ ಹೋರಾಟವನ್ನು ಬಲಗೊಳಿಸಲಿದ್ದೇವೆ. ನವೆಂಬರ್ 1ರಂದು ಸರ್ಕಾರ ಶಿರಸಿ ಜಿಲ್ಲೆ ಘೋಷಿಸುವ ಭರವಸೆ ನೀಡದಿದ್ದರೆ ಅಂದು ಕರಾಳ ದಿನ ಆಚರಿಸಲಾಗುವುದು ಎಂದರು. ಶಿರಸಿ ತಾಲೂಕಾ ಪಂಚಾಯಿತಿ ಉಪಾಧ್ಯಕ್ಷ ಚಂದ್ರು ದೇವಾಡಿಗ ಮಾತನಾಡಿ, ಅಭಿವೃದ್ಧಿ ದೃಷ್ಟಿಯಿಂದ ಘಟ್ಟದ ಮೇಲಿನ ತಾಲೂಕುಗಳನ್ನು ಸೇರಿಸಿ ಹೊಸ ಜಿಲ್ಲೆ ರಚಿಸಲಿ. ದೂರದ ಜಿಲ್ಲಾ ಕೇಂದ್ರಕ್ಕೆ ಶಿರಸಿ ಸಿದ್ದಾಪುರ ತಾಲೂಕುಗಳ ಜನರು ಅಲೆದಾಡುವ ಸಮಸ್ಯೆ ತಪ್ಪಿಸಿ ಎಂದರು. ತಾಲೂಕಾ ಪಂಚಾಯಿತಿ ಅಧ್ಯಕ್ಷೆ ಶ್ರೀಲತಾ ಕಾಳೇರಮನೆ, ಎಂಎನ್ ಭಟ್ಟ, ವಿಘ್ನೇಶ್ವರ, ಶೋಭಾ ನಾಯ್ಕ್ ಇದ್ದರು. ಕೊಂಕಣಿ ಸಾಹಿತಿ ವಿಶ್ವನಾಥ್ ಸುಬ್ರಾಯ ಶೇಟ್ ನಿಧನ. ಸಿದ್ದಾಪುರ ಕೊಂಕಣಿ ಸಾಹಿತಿ ತಾಲೂಕಿನ ಹಾಸ್ಯಕಟ್ಟಾದ ವಿಶ್ವನಾಥ್ ಸುಬ್ರಾಯ ಶೇಟ್ 70 ವರ್ಷ ಗುರುವಾರ ಬೆಳಗಿನ ಜಾವ ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಹೃದಯಾಘಾತದಿಂದ ನಿಧನರಾದರು. ಅವರಿಗೆ ಪತ್ನಿ ಮತ್ತು 2 ಪುತ್ರರಿದ್ದಾರೆ. ಕೊಂಕಣಿ ಭಾಷೆಯಲ್ಲಿ ಶ್ರೀರಾಮಚರಿತ ಎಂಬ ಮಹಾಕಾವ್ಯ ಮತ್ತು ಯಕ್ಷಗಾನ ಪ್ರಸಂಗಗಳು ಸೇರಿದಂತೆ ಹಲವು ಕೃತಿಗಳನ್ನು ರಚಿಸಿದ್ದಾರೆ. ಹಲವು ಕೃತಿಗಳನ್ನು ಕನ್ನಡದಿಂದ ಕೊಂಕಣಿಗೆ ಅನುವಾದ ಮಾಡಿದ್ದಾರೆ. ಯಕ್ಷಗಾನ ಜಾನಪದ ಅಕಾಡೆಮಿ ಪ್ರಶಸ್ತಿ, ಕೊಂಕಣಿ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಮಣಿಪಾಲದ ಡಾಕ್ಟರ್ ಟಿ.ಎಂ.ಎ. ಪೈ ಫೌಂಡೇಶನ್ ಅತ್ಯುತ್ತಮ ಕೊಂಕಣಿ ಪುಸ್ತಕ ಪುರಸ್ಕಾರ ಮತ್ತು ವಿಮಲಾ ವಿ. ಪೈ ವಿಶ್ವ ಕೊಂಕಣಿ ಕೇಂದ್ರದ ಕೊಂಕಣಿ ಜೀವನ ಸಿದ್ಧಿ ಪುರಸ್ಕಾರ ಸೇರಿದಂತೆ ಹಲವು ಪ್ರಶಸ್ತಿಗಳಿಗೆ ಭಾಜನರಾಗಿದ್ದರು. ಅಶೋಕ ಪ್ರೌಢಶಾಲೆ ಜವಾನರಾಗಿ ನಿವೃತ್ತರಾಗಿದ್ದ ಅವರು ಯಕ್ಷಗಾನದ ವೇಷಭೂಷಣ ಸಿದ್ಧಗೊಳಿಸುತ್ತಿದ್ದರು. ಆಧಾರ್ ತಿದ್ದುಪಡಿ ಕೇಂದ್ರ ಪುನರಾರಂಭಿಸಿ. ಹಳಿಯಾಳ ತಾಲೂಕಿನಲ್ಲಿ ಸ್ಥಗಿತಗೊಳಿಸಿದ ಆಧಾರ್ ತಿದ್ದುಪಡಿ ಕಾರ್ಯವನ್ನು ಮರು ಆರಂಭಿಸಬೇಕು ಎಂದು ಜಯ ಕರ್ನಾಟಕ ಸಂಘಟನೆ ತಾಲೂಕು ಆಡಳಿತವನ್ನು ಆಗ್ರಹಿಸಿದೆ. ಬುಧವಾರ ಜಯ ಕರ್ನಾಟಕ ಸಂಘದ ಪದಾಧಿಕಾರಿಗಳ ನಿಯೋಗವು ಮಿನಿ ವಿಧಾನಸೌಧಕ್ಕೆ ತೆರಳಿ ತಹಶೀಲ್ದಾರ್ ವಿದ್ಯಾಧರ್ ಗುಳುಗುಳಿ ಅವರಿಗೆ ಮನವಿ ಸಲ್ಲಿಸಿದರು. ಸರ್ಕಾರದ ಹಾಗೂ ಸರ್ಕಾರೇತರ ಪ್ರತಿಯೊಂದು ಯೋಜನೆಗಳಿಗೆ ಆಧಾರ್ ಕಾರ್ಡ್ ಕಡ್ಡಾಯವಾಗಿದೆ. ಕಾರ್ಡ್ನಲ್ಲಿ ಜನ್ಮ ದಿನಾಂಕ, ಮೊಬೈಲ್ ಸಂಖ್ಯೆ, ವಿಳಾಸ ಇತ್ಯಾದಿ ಲಿಂಕ್ ಮಾಡುವುದು ಅವಶ್ಯಕವಾಗಿದೆ. ಹೀಗಿರುವಾಗ ಹಳಿಯಾಳ ತಾಲೂಕಿನಲ್ಲಿ ಆಧಾರ್ ತಿದ್ದುಪಡಿ ಕಾರ್ಯ ಸ್ಥಗಿತಗೊಳಿಸಿದ್ದರಿಂದ ಇಲ್ಲಿಯ ಜನರು ದಾಂಡೇಲಿ, ಅಳ್ನಾವರ, ಧಾರವಾಡ ತಾಲೂಕುಗಳಿಗೆ ಹೋಗಿ ತಿದ್ದುಪಡಿ ಮಾಡುವುದು ಅನಿವಾರ್ಯವಾಗಿದೆ. ಹೀಗಾಗಿ ಹಳಿಯಾಳದಲ್ಲಿ ತಿದ್ದುಪಡಿ ಕೇಂದ್ರ ಆರಂಭಿಸಬೇಕು ಎಂದು ಆಗ್ರಹಿಸಿದರು. ಜಯ ಕರ್ನಾಟಕ ಸಂಘದ ಜಿಲ್ಲಾಧ್ಯಕ್ಷ ವಿಲಾಸ್ ಕಣಗಲಿ, ತಾಲೂಕು ಅಧ್ಯಕ್ಷ ಶಿರಾಜ್ ಮುನವಳ್ಳಿ, ವಿನೋದ್ ಗಿಂಡೇಸ್, ಸುಭಾಷ್ ಕೊಲ್ಕರ್, ಮಹೇಶ್ ಹುಲ್ಕೊಪ್ಪಕರ್, ಕಿರಣ್ ಕಮ್ಮಾರ್, ಸತೀಶ್ ಜಲ್ವಾದಿ, ಅನೀಸ್ ಫಿರ್ಜಾದೆ, ದುರ್ಗಪ್ಪ ಜಲ್ವಾದಿ, ಗಣೇಶ್ ಗೊಸಪ್ಪನವರ್, ಅಮರ್ ಪಳನಿಸ್ವಾಮಿ, ಪರಶುರಾಮ್ ಬಗರೇಕರ್ ಇದ್ದರು. ಮತ್ತಷ್ಟು ಸುದ್ದಿಗಾಗಿ ಕಾರವಾರ ಪ್ಲಸ್ ವೀಕ್ಷಿಸಿ. ನೀವು ಯೂಟ್ಯೂಬ್ ಅಲ್ಲಿ ನೋಡ್ತಿದ್ದೀರಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಫೇಸ್ಬುಕ್ ಪೇಜ್ ಅಲ್ಲಿ ನೋಡ್ತಿದ್ದೀರಿ, ಫಾಲೋ ಮಾಡಿ. ಧನ್ಯವಾದಗಳು.